ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಮನುಷ್ಯ ಜೀವನದಲ್ಲಿ ಯಾರಾದರೂ ಸರಿ ತಪ್ಪಿ ಬೀಳುವುದು ಅದು ಮನುಷ್ಯನ ಒಂದು ರೀತಿಯ ನಿಶ್ಶಕ್ತತೆ. ಆದರೆ ತಪ್ಪಿ ಬಿದ್ದವನು ಮನಪರಿವರ್ತನೆ ಮಾಡಿಕೊಂಡು ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ದೇವರ ಬಳಿಗೆ ಪುನಃ ಅವನು ಹಿಂದೆ ಬರುವುದು, ಮರಳಿ ಬರುವುದು, ಅದು ದೊಡ್ಡ ಒಂದು ರೀತಿಯ ಸಂತಸದ ಸಂಗತಿ ಎಂಬುದು ದೇವರ ವಾಕ್ಯ ನಮಗೆ ಹೇಳುತ್ತೆ. ದೇವರ ಇಚ್ಛೆ ಅಂತೂ ಒಂದೇ. ಇಡೀ ಬೈಬಲ್ನಲ್ಲಿ ನಾವು ನೋಡುತ್ತೇವೆ, ದೇವರು ಮನುಷ್ಯನನ್ನು ದಾರಿ ತಪ್ಪಿದಾಗ ತನ್ನ ಪ್ರವಾದಿಗಳ ಮೂಲಕ, ತನ್ನ ವಾಕ್ಯದ ಮೂಲಕ ಅವರ ಮನ ಪರಿವರ್ತನೆಯನ್ನು ಮಾಡಿ ಅವರನ್ನು ತನ್ನೆಡೆಗೆ ಸೆಳೆಯುತ್ತಾರೆ, ಮರಳಿ ಬರುವಂತೆ ಮಾಡುತ್ತಾರೆ. ಇದೇ ಒಂದು ದೇವರ ಪ್ರೀತಿಯ ಒಂದು ವಿಶೇಷತೆ. ಸಹೋದರ ಸಹೋದರಿಯರೇ, ನಾವು ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪಿ ಬಿದ್ದಿರಬಹುದು, ದಾರಿ ತಪ್ಪಿರಬಹುದು. ಆದರೆ ದೇವರು ನಮಗೆ ಕೊಟ್ಟಂಥ ಒಂದು ಒಳ್ಳೆಯ ಗುಣವೇನೆಂದರೆ ನಾವು ಮರಳಿ ದೇವರೆಡೆಗೆ ಬರುವುದು, ಪಾಪಕ್ಕೆ ಪಶ್ಚಾತ್ತಾಪ ಪಡುವುದು, ಮನ ಪರಿವರ್ತನೆಯನ್ನು ಮಾಡಿಕೊಳ್ಳುವುದು. ಇದು ಬಹಳ ಮುಖ್ಯ. ಆದ್ದರಿಂದ ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಇದರ ಬಗ್ಗೆ ಧ್ಯಾನಿಸೋಣ. ತಪಸ್ಸು ಕಾಲದಲ್ಲಿದ್ದೇವೆ. ಈ ತಪಸ್ಸು ಕಾಲದಲ್ಲಿ ಪವಿತ್ರ ಧರ್ಮಸಭೆಯು ನಮಗೆ ಪ್ರತಿಯೊಬ್ಬರಿಗೂ ಪಶ್ಚಾತ್ತಾಪದ ಬಗ್ಗೆ ನಮಗೆ ಬೋಧನೆಯನ್ನು ನೀಡುತ್ತೆ. ನಾವು ವಿಭೂತಿ ಬುಧವಾರ ತಂದು ಪ್ರತಿಯೊಬ್ಬರೂ ನಮ್ಮ ತಲೆ ಮೇಲೆ ವಿಭೂತಿಯನ್ನು ಹಾಕಿಕೊಂಡು ಈ ತಪಸ್ಸು ಕಾಲವನ್ನು ಆರಂಭ ಮಾಡಿದ್ದೇವೆ. ಇಡೀ ತಪಸ್ಸು ಕಾಲ ನಮ್ಮ ಮನ ಪರಿವರ್ತನೆಯ ಈ ಕಾಲವಾಗಲಿ, ಪ್ರತಿಯೊಬ್ಬರು ಹೃದಯ ಪರಿವರ್ತನೆಯನ್ನು ಮಾಡಿಕೊಂಡು ದೇವರಡೆಗೆ ನಾವು ಮರಳಿ ಬರುವಂತಾಗಲೆಂದು ನಾವು ಪ್ರಾರ್ಥಿಸೋಣ. ನಮ್ಮ ಜೀವನದಲ್ಲಿ ದೇವರಲ್ಲಿ ಮರಳಿ ಬರಲು ಪ್ರಯತ್ನ ಪಡೋಣ. ಇವತ್ತಿನ ದೇವರ ವಾಕ್ಯ ನಮಗೆ ಶಿರಾಕ್ನ ಗ್ರಂಥದಿಂದ ಆರಿಸಲಾಗಿದೆ. ಅಧ್ಯಾಯ 17 ವಾಕ್ಯ 24ರಿಂದ 32ರವರೆಗೆ ನಾವು ಧ್ಯಾನಿಸೋಣ. ತನ್ನಲ್ಲಿಗೆ ಬರಗೊಡಿಸುವವನು ಪಶ್ಚಾತ್ತಾಪ ಪಡುವವನನ್ನು ಸಂತೈಸುವನು, ತಾಳ್ಮೆಗುಡುತ್ತಿರುವವರನ್ನು. ಸರ್ವೇಶ್ವರನೆಡೆಗೆ ತಿರುಗಿಕೊಂಡು ಪಾಪವನ್ನು ತೊರೆದು ಬಿಡು. ಆತನನ್ನು ಪ್ರಾರ್ಥಿಸಿ ಅಪರಾಧಗಳ ಅಡ್ಡಿಯನ್ನು ಕಡಿಮೆ ಮಾಡು. ತನ್ನಲ್ಲಿಗೆ ಬರಗೊಡಿಸುವವನು ಪಶ್ಚಾತ್ತಾಪ ಪಡುವವನನ್ನು ಸಂತೈಸುವನು, ತಾಳ್ಮೆಗಿಡುತ್ತಿರುವವರನ್ನು. ಇದು ದೇವರ ಒಂದು ಗುಣಲಕ್ಷಣ. ಯಾರು ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡುತ್ತಾರೆ, ತಾವು ಪಶ್ಚಾತ್ತಾಪ ಪಟ್ಟು ದೇವರೆಡೆಗೆ ಮರಳಿ ಬರುತ್ತಾರೆ, ಇವರೆಡೆಗೆ ದೇವರ ಹೃದಯವು ಯಾವತ್ತೂ ತೆರೆದಿರುತ್ತೆ. ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ದಾವೀದ ಅರಸನು ತಾನು ತಪ್ಪು ಮಾಡಿದನು. ಆದರೆ ತಪ್ಪು ಮಾಡಿದ ನಂತರ ಪ್ರವಾದಿಯು ಆತನ ತಪ್ಪಿನ ಬಗ್ಗೆ ಆತನಲ್ಲಿ ಅರಿವನ್ನು ಮೂಡಿಸುವಾಗ, ಎಲೆ ರಾಜನೇ, ನೀನು ತಪ್ಪಿದ್ದೀಯಾ? ಯಾರೋ ಒಬ್ಬ
ನಿರಪರಾಧಿಯನ್ನು ಕೊಂದು ನೀನು ಅವರ ಹೆಂಡತಿಯನ್ನು ನಿನ್ನ ಹೆಂಡತಿಯನ್ನಾಗಿಸಿ ಒಂದು ಮಹಾಪರಾಧ ದೇವರೊಂದಿಗೆ ಮಾಡಿದ್ದೀಯಾ ಎಂದು ಪ್ರವಾದಿಯು ಬಂದು ಅವರ ಬಳಿಗೆ ಹೇಳುವಾಗ ಏನಾಗುತ್ತೆ, ದಾವೀದರಸನು ತನ್ನ ತಪ್ಪಿನ ಅರಿವಾಗಿ ತುಂಬ ನೊಂದುಕೊಳ್ಳುತ್ತಾನೆ, ಪಶ್ಚಾತ್ತಾಪ ಪಡುತ್ತಾನೆ. ತನ್ನ ಪಾಪದ ಪಶ್ಚಾತ್ತಾಪದ ಒಂದು ಗುರುತಾಗಿ ತನ್ನ ಬಟ್ಟೆಗಳನ್ನು ಹರಿದು ಒಂದು ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡುತ್ತಾನೆ, ಉಪವಾಸವನ್ನು ಮಾಡುತ್ತಾನೆ. ತಪ್ಪಿಗೆ ಒಂದು ರೀತಿಯಲ್ಲಿ ಒಂದು ರೀತಿಯ ಪಶ್ಚಾತ್ತಾಪದ ಕ್ರಿಯೆ ಇದು. ಸಹೋದರರೇ, ಬಹಳ ಮುಖ್ಯವಾದುದೇನು, ಈ ಜೀವನದಲ್ಲಿ ಯಾವತ್ತೂ ನಾವು ತಪ್ಪು ಮಾಡ್ತೇವೆ ಎಂದಾದರೆ ಆ ಕ್ಷಣದಲ್ಲೇ ದೇವರಡೆಗೆ ನಾವು ಮರಳಿ ಬರಬೇಕು, ಆ ಪಾಪದ ಬಗ್ಗೆ ಪಶ್ಚಾತ್ತಾಪ ಪಡಬೇಕು. ಯಾಕೆ? ಒಂದು ಗಳಿಗೆ ನಾವು ದುಂದುಗಾರ ಮಗನ ಒಂದು ಸಾಮರ್ಥ್ಯವನ್ನು ನಾವು ಸ್ವಲ್ಪ ಧ್ಯಾನಿಸೋಣ. ದುಂದುಗಾರ ಮಗ ಏನು ಮಾಡ್ತಾನೆ? ಪ್ರೀತಿಸುವ ತಂದೆಯನ್ನು ತ್ಯಜಿಸ್ತಾನೆ. ತಂದೆಯನ್ನಂತೆ ಹೇಳ್ದಿಲ್ಲ ನಾನು, ಪ್ರೀತಿಸುವ ತಂದೆಯನ್ನು ತ್ಯಜಿಸ್ತಾನೆ. ಅತಿಯಾಗಿ ಪ್ರೀತಿಸ್ತಿದ್ದ ತನ್ನ ತಂದೆ ಬಳಿಗೆ ಹೋಗಿ ಆತನು ಹೇಳುತ್ತಾನೆ, ಅಪ್ಪ, ನನ್ನ ಆಸ್ತಿಯ ಪಾಲನ್ನು ನನಗೆ ಕೊಡು, ನಾನು ದೂರಿಗೆ ಹೋಗುತ್ತೇನೆ, ಅಲ್ಲಿ ಹೋಗಿ ನಾನು ನನ್ನ ಸ್ವಂತ ಜೀವನವನ್ನು ನಡೆಸ್ತೇನೆಂದು ಆತನಲ್ಲಿ ಹೇಳುತ್ತಾನೆ. ಆಗ ತಂದೆ ಏನು ಮಾಡ್ತಾರೆ? ಇಬ್ಬರು ಮಕ್ಕಳಿದ್ದರು ಆತನಿಗೆ, ಈ ಮಗ ಮತ್ತು ಇನ್ನೊಬ್ಬ ಮಗ. ತನ್ನ ಆಸ್ತಿಯನ್ನು ಇಬ್ಬರೊಡನೆ ಹಂಚಿಕೊಳ್ಳುತ್ತಾನೆ. ಅವರ ಪಾಲನ್ನು ಚಾಚು ಎನ್ನದೆ, ಏನನ್ನ ಒಂದು ರೀತಿಯಲ್ಲಿ ದೂರಿಕೊಳ್ಳದೆ ಪ್ರೀತಿಯಿಂದ ಅವರಿಗೆ ಆಸ್ತಿಯ ಪಾಲನ್ನು ಕೊಡ್ತಾನೆ. ನೋಡಿ, ಇದರಲ್ಲಿಯೂ ಆ ಪ್ರೀತಿ, ದೇವರ ಪ್ರೀತಿ ಯಾವ ರೀತಿ ಇದೆ. ಆ ಪ್ರೀತಿ ಆತನು ನೊಂದಿಕೊಂಡಿರ್ಬೋದು, ಆತನ ಮನಸ್ಸಿಗೆ ತುಂಬ ನೋವು ಉಂಟಾಗಿರ್ಬೋದು, ಆದರೆ ಯಾವುದನ್ನು ಆತ ಹೇಳಿಕೊಳ್ಳುವುದಿಲ್ಲ. ಪ್ರೀತಿಯಿಂದ ತನ್ನ ಆಸ್ತಿಯನ್ನು ಇಬ್ಬರೂ ಮಕ್ಕಳಿಗೂ ಕೊಡುತ್ತಾರೆ. ಇದು ದೇವರ ಪ್ರೀತಿ. ಸಹೋದರರೇ, ದೇವರು ಮನುಷ್ಯನಲ್ಲಿ ಇಂತಹ ರೀತಿಯಲ್ಲಿ ಪ್ರೀತಿಯನ್ನು ತೋರಿಸಿದ್ದಾರೆ. ಯೋಹಾನನ ಶುಭ ಸಂದೇಶದಲ್ಲಿ ನಾವು ಕೇಳುತ್ತೇವೆ, ದೇವರು ಮನುಷ್ಯನನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತನ್ನ ಏಕಮಾತ್ರ ಪುತ್ರನನ್ನು ಲೋಕಕ್ಕೆ ದಾರಿ ಎರೆದರು. ಇದು ನಿಜವಾದ ಪ್ರೀತಿ. ತನ್ನ ಏಕಮಾತ್ರ ಪುತ್ರನನ್ನು ಲೋಕಕ್ಕಾಗಿ ದಾರಿ ಎರೆದರು. ಮನುಷ್ಯನಾಗಿ ಈ ಲೋಕದಲ್ಲಿ ಯೇಸು ಹುಟ್ಟಿದರು. ಆದರೆ ಆ ಪ್ರೀತಿಯ ಕುರು ಕೇವಲ ಈ ಮನುಷ್ಯನಾಗಿ ಹುಟ್ಟಿದುದರಲ್ಲಿ ಇರಲಿಲ್ಲ. ಅವರು ಮನುಷ್ಯರಾಗಿ ಬಾಳಿದರು, ಪ್ರೀತಿಯನ್ನು ಹಂಚಿಕೊಂಡರು, ಎಲ್ಲ ಬಡಬಗ್ಗರಿಗೂ ಸಹಾಯ ಮಾಡಿದರು, ರೋಗಿಗಳನ್ನು ಗುಣಪಡಿಸಿದರು. ಯಾರು ದೇವರಿಂದ ದೂರ ಹೋಗಿದ್ದರು ಅವರೆಲ್ಲ ತನ್ನಡೆಗೆ ಸೆರೆಗೊಂಡರು, ಮನಪರಿವರ್ತನೆಯನ್ನು ಮಾಡಿದರು. ಕೊನೆಗೆ ಈ ಪ್ರೀತಿಯ ಕೊನೆಯ ಭಾಗವಾಗಿ ತನ್ನ ದೇಹವನ್ನೇ ಒಂದು ಬಲಿಯಾಗಿ ಆ ಶಿಲುಬೆಯಲ್ಲಿ ಅರ್ಪಿಸಿದರು. ಲೋಕಕ್ಕಾಗಿ ಪ್ರಾಣ ತ್ಯಾಗ ಮಾಡಿದರು, ರಕ್ತವನ್ನೇ ಹರಿಸಿದರು. ಇದರಿಂದಾಗಿ ನಾವೆಲ್ಲರೂ ಈ ಲೋಕದಲ್ಲಿ ನಮ್ಮ ಪಾಪದಿಂದ ಮುಕ್ತಿಯನ್ನು ಪಡೆಯಬೇಕೆಂಬುದನ್ನು ಅವರು ಅಪೇಕ್ಷೆ ಪಟ್ಟರು. ಇದು ಪ್ರೀತಿ. ಲೋಕದ ಪ್ರೀತಿಗಾಗಿ ದೇವರು ತನ್ನ ಮಗನನ್ನೇ ಬಲಿ ಕೊಟ್ಟರು. ಇಂತಹ ಪ್ರೀತಿಗಿಂತ ಮೇಲಾದ ಪ್ರೀತಿ ಬೇರೊಂದಿಲ್ಲ. ಸಹೋದರರೇ, ಇಂತಹ ಒಂದು ಪ್ರೀತಿ ಈ ದುಂದುಗಾರ ಮಗನ ತಂದೆಯಲ್ಲಿ ನಾವು ನೋಡಿಕೊಳ್ತೇವೆ. ಆ ತಂದೆ ತನ್ನ ಆಸ್ತಿಯ ಪಾಲನ್ನು ಅವರಿಗೆ ಕೊಟ್ಟು ಬಿಡ್ತಾರೆ. ಏನಾಗುತ್ತೆ ಮುಂದೆ? ಈ ದುಂದುಗಾರ ಮಗ ದೂರಿಗೆ ಹೋಗುತ್ತಾನೆ. ತನ್ನ ತಂದೆಯು ಕೊಟ್ಟಂಥ ಆಸ್ತಿಯನ್ನು ಎಲ್ಲ ಸುಖ ಭೋಗಗಳಲ್ಲಿ ಆತನು ಕಳೆಯುತ್ತಾನೆ, ಎಲ್ಲವನ್ನು ಪೋಲು ಮಾಡಿಬಿಡುತ್ತಾನೆ.
ದೂರ ದೇಶಕ್ಕೆ ಹೋಗಿ ದುಂದು ಜೀವನವನ್ನು ನಡೆಸುತ್ತಾನೆ. ಹೀಗೆ ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲಿ ಏನಾಗುತ್ತೆ, ಒಂದು ಘೋರ ಕ್ಷಾಮ ತಲೆದೋರುತ್ತದೆ. ಆ ಸಂದರ್ಭದಲ್ಲಿ ಈತನು ನಿರ್ಗತಿಕನಾಗುತ್ತಾನೆ. ಆ ಸಮಯದಲ್ಲಿ ಆತನ ಮಿತ್ರರೆಲ್ಲರೂ ಅವರು ಆತನನ್ನು ತ್ಯಜಿಸ್ತಾರೆ. ಇಲ್ಲಿ ಹಣ ಇಲ್ಲ, ತಿನ್ನಲು ಹೊಟ್ಟೆಗೆ ಊಟ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನರಳಾಡುತ್ತಾನೆ. ಎಷ್ಟು ಗೋಳಾಡಿದ್ರು ಕೇಳುವವರು ಯಾರೂ ಇರಲಿಲ್ಲ. ಒಂದಲ್ಲಿ ಕೆಲಸವನ್ನು ಮಾಡಿಕೊಂಡು ತನ್ನ ಜೀವನವನ್ನು ತಾನು ಖಂಡಿತವಾಗಿ ಜೀವಿಸ್ತೇನೆಂದಾದರೆ ಅದಕ್ಕೂ ಒಂದು ಅವಕಾಶವಿರಲಿಲ್ಲ. ಏಕೆಂದರೆ ಆತನಿಗೆ ನೌಕರಿಯನ್ನು ಕೊಡಲು ಯಾರೂ ಸಿದ್ಧರಿರಲಿಲ್ಲ. ಇಂತಹ ದುರ್ಗತಿ ಆತನಿಗೆ ಬಂದೊದಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಆತನು ಏನು ಮಾಡ್ತಾನೆ, ಆತನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ತಾನು ಮಾಡಿದ್ದು ತಪ್ಪು. ತಂದೆಯ ಪ್ರೀತಿಯನ್ನು ನಾನು ಅರಿತುಕೊಳ್ಳಿಲ್ಲ. ಆ ತಂದೆಯು ಅಷ್ಟು ಪ್ರೀತಿಯಿಂದ ನನ್ನ ಆಸ್ತಿಯ ಪಾಲನ್ನು ಕೊಟ್ಟರು. ಆದರೆ ಅದಕ್ಕಿಂತ ಮಿಗಿಲಾಗಿ ತನ್ನ ಸರ್ವವನ್ನು ಅವ್ರು ನನಗೆ ಕೊಟ್ಟರು. ಅದನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ. ಅಂಥ ಪ್ರೀತಿಯನ್ನು ನಾನು ವ್ಯರ್ಥ ಮಾಡಿದ್ದೆ. ನನ್ನ ಸ್ನೇಹಿತರೊಂದಿಗೆ ಕಳೆದು ಮಜಾ ಮಾಡಿದ್ದೆ. ಎಲ್ಲವನ್ನು ಹಾಳು ಮಾಡಿಬಿಟ್ಟೆ. ಎಂತಹ ತಪ್ಪು ನಾನು ಮಾಡಿದ್ದೆ. ಈಗ ಏನು ಮಾಡಲಿ, ನಾನು ಏನು ಮಾಡಲಿ? ಈಗ ನನಗೆ ಉಳಿದಿರುವುದು ಒಂದೇ ದಾರಿ, ನಾನು ಮಾಡಿದ ತಪ್ಪಿಗಾಗಿ ಕ್ಷಮೆಯನ್ನು ಬೇಡುವುದು. ಆದ್ದರಿಂದ ನಾನು ಎದ್ದು ನನ್ನ ತಂದೆ ಬಳಿಗೆ ಹೋಗುತ್ತೇನೆ. ತಂದೆ ಬಳಿಗೆ ಹೋಗಿ ನನ್ನ ಪಾಪಕ್ಕೆ ಕ್ಷಮೆಯನ್ನು ಬೇಡುತ್ತೇನೆ. ನನ್ನ ಮನ ಪರಿವರ್ತನೆಯನ್ನು ಮಾಡಿಕೊಂಡು ತಂದೆ ಬಳಿಗೆ ಹೋಗಿ ಹೇಳುವೆ, ಅಪ್ಪ, ನಾನು ನಿನ್ನ ಬಳಿಗೆ ಹಿಂದಿರುಗಿದ್ದೇನೆ. ಆದರೆ ನೀನು ನಿನ್ನ ಮಗನಾಗಿ ನನ್ನನ್ನು ಸ್ವೀಕರಿಸಬೇಡ. ನಿನ್ನ ಮನೆ ಒಬ್ಬ ಕೆಲಸದ ಆಳಾಗಿ ನನ್ನ ಸ್ವೀಕರಿಸು. ಅಷ್ಟು ನನಗೆ ಸಾಕಂತ ಹೇಳ್ತೇನೆ ಅಂದ್ಕೊಳ್ತಾನೆ. ಹಾಗೆ ಹೋಗಿ ತಾನು ಆ ತಂದೆಯ ಬಳಿಗೆ ಹೋಗುತ್ತಾನೆ. ಅಲ್ಲಿ ಆಶ್ಚರ್ಯವು ಕಾದಿರುತ್ತದೆ ಆತನಿಗೆ. ಆ ತಂದೆ ಈ ಮಗನಿಗಾಗಿ ಎಷ್ಟೋ ಸಮಯದಿಂದ ಕಾದಿರುತ್ತಾರೆ. ತನ್ನ ಮಗನು ದೂರದಿಂದ ಬರುವುದನ್ನು ನೋಡಿ ಸಂತೋಷಪಟ್ಟು ಓಡಿ ಹೋಗಿ ಆತನನ್ನು ತಪ್ಪಿಕೊಳ್ಳುತ್ತಾರೆ, ಆಲಿಂಗಿಸುತ್ತಾರೆ, ಪ್ರೀತಿಯ ದುಃಖಗಳನ್ನು ಹರಿಸುತ್ತಾರೆ. ಅದೆಂಥ ಸಂತೋಷ ನೋಡಿ. ಮನ ಪರಿವರ್ತನೆ ಮಾಡಿದಾಗ ಆಗುವಂಥ ಪರಿಣಾಮಗಳು ಇವು. ಆ ಮನ ಪರಿವರ್ತನೆಯಿಂದಾಗಿ ಆ ತಂದೆಯು ಆತನನ್ನು ಮರು ಸ್ವೀಕರಿಸಿದರು. ಪ್ರೀತಿಯಿಂದ ಆತನನ್ನು ಬರಮಾಡಿಕೊಂಡರು. ಹೊಸ ಉಡುಗೆಯನ್ನು ಕೊಟ್ಟರು. ದೊಡ್ಡ ಸಮಾರಂಭವನ್ನೇ ಮಾಡಿದರು. ಭೋಜನಕೂಟವನ್ನು ಏರ್ಪಡಿಸಿದರು. ಇಂಥ ಒಂದು ಪ್ರೀತಿಯನ್ನು ಅವರು ತೋರಿಸಿದರು. ಸಹೋದರ ಸಹೋದರರೇ, ಇವತ್ತು ಈ ಶಿರಕನ ಗ್ರಂಥದಲ್ಲಿ ಹೇಳುವಂಥ ದೇವರ ವಾಕ್ಯದ ಸಂದೇಶ ಇದೆ. ದೇವರು ಯಾರು ಒಬ್ಬನು ಮನ ಪರಿವರ್ತನೆ ಮಾಡಿಕೊಂಡು ದೇವರೆಡೆಗೆ ಬರುತ್ತಾನೆ, ಆತನನ್ನು ದೇವರು ಪ್ರೀತಿಯಿಂದ ಸ್ವೀಕರಿಸ್ತಾರೆ. ಯಾರು ಪಾಪಕ್ಕಾಗಿ ಪಶ್ಚಾತ್ತಾಪ ಪಡುತ್ತಾರೆ ಅವರಿಗೆ ದೇವರ ಪ್ರೀತಿ ಧಾರಾಳವಾಗಿ ಲಭಿಸುತ್ತೆ. ದೇವರು ಆತನನ್ನು ಸಂತೈಸುತ್ತಾರೆ. ಪಾಪವನ್ನು ತೊರೆದು ಬಿಟ್ಟು ನಾವು ದೇವರೆಡೆಗೆ ಸಾಗೋಣ. ಸಹೋದರ ಸಹೋದರರೇ, ಈ ತಪಸ್ಸು ಕಾಲದಲ್ಲಿ ನಾವಿದ್ದೇವೆ. ಇದೊಂದು ಸಮಯ. ನಾವು ಪ್ರತಿಯೊಬ್ಬರು ಈ ದುಂದುಗಾರ ಮಗನಂತೆ ಮತ್ತು ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳಿರುವಂತೆ ಅದೆಷ್ಟೋ ಪಾಪಗಳನ್ನು ನಾವು ಮಾಡಿರಬಹುದು, ಅದೆಷ್ಟೋ ರೀತಿಯಲ್ಲಿ ದೇವರಿಂದ ದೂರ ಹೋಗಿರಬಹುದು, ಅದೆಷ್ಟೋ ರೀತಿಯಲ್ಲಿ ಕೆಟ್ಟ ಜೀವನವನ್ನು ನಡೆಸಿರಬಹುದು, ಸ್ವಾರ್ಥ ಕಾರ್ಯಗಳನ್ನು ಮಾಡಿರಬಹುದು. ಆದರೆ ಇದೊಂದು ಸಮಯ, ನಾವೆಲ್ಲರೂ ಪಾಪಕ್ಕಾಗಿ ನಾವು ಪಶ್ಚಾತ್ತಾಪ ಪಡಬೇಕು. ಪಾಪ ಮಾಡಿದ್ದೇವೆ, ಆದರೆ ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟಾಗ ದೇವರ ಪ್ರೀತಿಯನ್ನು ನಾವು ಸವಿಯುತ್ತೇವೆ. ದೇವರು ಯಾವತ್ತೂ ನಮ್ಮನ್ನು ದೂರ ಮಾಡಿಕೊಳ್ಳಲ್ಲ.
ಆ ದುಂದುಗಾರ ಮಗನನ್ನು ಅದೆಷ್ಟೋ ದೂರದಿಂದ ಓಡಿ ಬಂದು ತಬ್ಬಿಕೊಂಡಂತೆ ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮನ್ನು ಪ್ರೀತಿಸುವಂತಹ ದೇವರು ನಮ್ಮ ಯಾವ ಒಂದು ಪಾಪಗಳನ್ನು ಲೆಕ್ಕಿಸದೆ, ಯಾವೊಂದು ಪಾಪಗಳ ಶಿಕ್ಷೆಯನ್ನು ಕೊಡಬೇಕ ಎಂಬ ಆ ಒಂದು ರೀತಿ ನೆನೆಸದೆ ಅವರು ಪೂರ್ತಿ ಪ್ರೀತಿಯನ್ನು ನಮಗೆ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ. ಆದ್ದರಿಂದ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡೋಣ, ದೇವರ ಬಳಿಗೆ ಬರೋಣ. ಎರಡನೆಯದು, ದೇವರ ವಾಕ್ಯ ನಮಗೆ ಹೇಳುತ್ತೆ, ಆತನನ್ನು ಪ್ರಾರ್ಥಿಸಿ ಅಪರಾಧಗಳ ಅಡ್ಡಿಯನ್ನು ಕಡಿಮೆ ಮಾಡು. ಸಹೋದರ ಸಹೋದರರೇ, ದೇವರ ಬಳಿಗೆ ಬಂದರೆ ಸಾಲದು, ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಾರ್ಥನೆ ಎಂದರೆ ಏನು? ಪ್ರಾರ್ಥನೆ ಎಂದರೆ ದೇವರಲ್ಲಿ ನಾವು ಇಡುವಂಥ ಸಂಬಂಧ, ಪ್ರೀತಿಯ ಸಂಬಂಧವನ್ನು ದೇವರಲ್ಲಿ ಬೆಳೆಸಿಕೊಳ್ಬೇಕು. ನಮ್ಮ ಜೀವನವನ್ನು ದೇವರಲ್ಲಿ ಹಂಚಿಕೊಳ್ಬೇಕು. ದೇವರ ವಾಕ್ಯವನ್ನು ಕೇಳಬೇಕು, ದೇವರ ವಾಣಿಯನ್ನು ಕೇಳಬೇಕು, ದೇವರ ಇಚ್ಛೆಯನ್ನು ಅರಿತುಕೊಳ್ಬೇಕು. ನಮ್ಮ ಜೀವನವನ್ನು ದೇವರಿಗೆ ನಿರಂತರವಾಗಿ ಸಮರ್ಪಿಸಬೇಕು. ದೇವರ ಆ ಒಂದು ಸನ್ನಿಧಿಯಲ್ಲಿ ನಾವು ಜೀವಿಸಬೇಕು. ಇದು ಪ್ರಾರ್ಥನೆ. ಆದ್ದರಿಂದ ಈ ಸಮಯದಲ್ಲಿ ನಾವು ಮಾಡಬೇಕಾದುದು, ಪಾಪದಿಂದ ಪಶ್ಚಾತ್ತಾಪ ಪಟ್ಟರೆ ಸಾಲದು. ಪಾಪದಿಂದ ಪಶ್ಚಾತ್ತಾಪ ಪಟ್ಟು ದೇವರ ಬಳಿಗೆ ಬಂದವರು ದೇವರ ಸನ್ನಿಧಿಯಲ್ಲಿ ನಮ್ಮ ಜೀವನ ನಡೆಸಬೇಕು. ದೇವರ ಪ್ರಸನ್ನತೆಯು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಗಳಿಗೆಯಲ್ಲಿ ಇರಬೇಕು. ನಾವು ವಾಸಿಸುವಂಥ ಕುಟುಂಬದಲ್ಲಿ, ನಾವು ವಾಸಿಸುವಂಥ ಮನೆಯಲ್ಲಿ, ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ, ಪ್ರತಿಯೊಂದು ಕಡೆ ದೇವರ ಪ್ರಸನ್ನತೆ ಇರಬೇಕು. ಆ ದೇವರ ಪ್ರಸನ್ನತೆಯಲ್ಲಿ ನಾವು ದೇವರ ಇಚ್ಛೆಯಂತೆ ನಡೆದುಕೊಂಡು ಆ ದೇವರಲ್ಲಿ ನಿರಂತರವಾಗಿ ಸಂಪರ್ಕವನ್ನು ಇಟ್ಟುಕೊಂಡು ದೇವರಲ್ಲಿ ಪ್ರಾರ್ಥಿಸಬೇಕು. ಇದು ಪ್ರಾರ್ಥನೆ. ಪ್ರಾರ್ಥನೆ ದೇವರಲ್ಲಿ ನಮ್ಮನ್ನು ಒಗ್ಗೂಡಿಸ್ತದೆ. ಪ್ರಾರ್ಥನೆ ದೇವರ ಆ ಕೃಪಾಶೀರ್ವಾದಗಳು ನಮಗೆ ತಂದುಕೊಳ್ಳುತ್ತೆ. ಪ್ರಾರ್ಥನೆ ನಮಗೆ ದೇವರಲ್ಲಿ ನಾವು ಒಳ್ಳೆ ಜೀವನ ನಡೆಸುವ ಶಕ್ತಿಯನ್ನು ನೀಡುತ್ತೆ. ಪ್ರಾರ್ಥನೆ ನಮಗೆ ಅದ್ಭುತ ಶಕ್ತಿಗಳನ್ನು ನೀಡುತ್ತೆ. ಆದ್ದರಿಂದ ಪ್ರಾರ್ಥನೆ ಮಾಡಬೇಕು. ಮುಂದೆ ದೇವರ ವಾಕ್ಯ ಹೇಳುತ್ತೆ, ಅಡ್ಡಿಗಳಿವೆ ನಮ್ಮ ಜೀವನದಲ್ಲಿ. ನಮ್ಮ ಜೀವನದಲ್ಲಿ ಒಳ್ಳೆಯ ಜೀವನಕ್ಕೆ ಅಡ್ಡಿಗಳಿರ್ತವೆ. ಆ ಅಡ್ಡಿಗಳನ್ನು ದೂರ ಮಾಡಬೇಕು. ನಾವು ಯಾವಾಗ ನಮ್ಮಲ್ಲಿ ಪ್ರಾರ್ಥನಾ ಶಕ್ತಿ ಇದೆ, ಆ ಸಮಯದಲ್ಲಿ ಯಾವುದೇ ಅಡ್ಡಿ ಬರಲಿ ನಮಗೆ ಇದನ್ನು ದೂರ ಮಾಡಲು ಸಾಧ್ಯ. ಸಹೋದರ ಸಹೋದರರೇ, ಯೇಸುವಿನ ಶೋಧನೆಗಳ ಬಗ್ಗೆ ನಾವು ಕೇಳಿದ್ದೇವೆ. ಮತ್ತಾಯನ ಶುಭ ಸಂದೇಶದಲ್ಲಿ 4ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ಆ ಸೈತಾನನು ಯೇಸು ಕ್ರಿಸ್ತರಿಗೆ ಆ ಒಂದು ರೀತಿಯಲ್ಲಿ ಶೋಧನೆಗಳನ್ನು ಅವರು ತಂದರು, ಶೋಧನೆಯನ್ನು ಮಾಡಿದರು. ಆ ಉಪವಾಸದ ಸಮಯದಲ್ಲಿ ಹೋಗಿ ಯೇಸುವಿನೆದುರು ಈ ಕಲ್ಲುಗಳನ್ನು ರೊಟ್ಟಿಯಾಗಿ ಮಾಡು, ಈ ರೀತಿಯಲ್ಲಿ ಅದ್ಭುತವನ್ನು ಮಾಡಿಕೊಂಡು ನಿನ್ನ ಹೊಟ್ಟೆಯನ್ನು ತುಂಬಬಹುದು, ಎಲ್ಲ ಜನರಿಗೂ ನಾನು ಅರಸನಾಗ್ಬೋದು ಎಂಥ ಒಂದು ರೀತಿಯಲ್ಲಿ ಶೋಧನೆಯನ್ನು ನೀಡಿದರು. ಅದೇ ರೀತಿಯಲ್ಲಿ ಮುಂದೆ ನಾವು ನೋಡುತ್ತೇವೆ ಇನ್ನೊಂದು ರೀತಿಯ ಶೋಧನೆ. ನೀನು ದೇವಾಲಯದ ಆ ಶಿಖರದಿಂದ ಕೆಳಗೆ ಹಾರಿ ಜಿಗಿದು ಬಿಡು, ಏನು ನಿನಗೆ ಆಗಲ್ಲ, ಯಾಕಂದರೆ ದೇವದೂತರು ನಿನ್ನನ್ನು ರಕ್ಷಿಸುವರು, ಇದನ್ನು ನೋಡಿದ ಎಲ್ಲರೂ ನಿನ್ನನ್ನು ಆರಾಧಿಸುವರು. ಯೇಸು ಕ್ರಿಸ್ತರು ಹೇಳುತ್ತಾರೆ, ಬೇಡ, ನೀನು ನನ್ನನ್ನು ತಾಳಬೇಡ, ಯಾವ ರೀತಿಯಲ್ಲೂ ನನ್ನನ್ನು ಶೋಧಿಸಬೇಡ. ಮತ್ತು ಮೂರನೇದಾಗಿ ನಾವು ನೋಡುತ್ತೇವೆ, ಆ ಯೇಸು ಕ್ರಿಸ್ತರನ್ನು ಆ ಶೈತಾನನು ಒಂದು ಬೆಟ್ಟದ ತುದಿಗೆ ಕೊಂಡೋಗಿ ಎಲ್ಲ ಭೂಲೋಕವನ್ನು ತೋರಿಸಿಕೊಂಡು ನನಗೆ ನಮಸ್ಕಾರ ಮಾಡು, ಇದೆಲ್ಲವನ್ನು ನಿನಗೆ ಕೊಡುವೆನು, ಆ ಒಂದು ರೀತಿಯಲ್ಲಿ ಶೋಧನೆ ಮಾಡುತ್ತಾರೆ. ಆದರೆ ಖಂಡಿತ ಯೇಸು ಅವುಗಳಿಗೆ ಅವರು ಹೇಳ್ತಾರೆ, ಒಬ್ಬರೇ ದೇವನನ್ನು ಮಾತ್ರ ಆರಾಧಿಸು, ಬೇರೆ ಯಾರೊಬ್ಬರನ್ನು ಆರಾಧಿಸಬೇಡ. ಸಹೋದರ ಸಹೋದರರೇ, ಆ ಅಡ್ಡಿಗಳಿವೆ ನಮ್ಮ ಜೀವನದಲ್ಲಿ, ಶೋಧನೆಗಳಿವೆ. ಆದರೆ ಅವುಗಳನ್ನು ನಾವು ದೂರ ಮಾಡಬೇಕು. ಅವುಗಳೊಂದಿಗೆ ನಾವು ಖಂಡಿತವಾಗಿ ಯುದ್ಧವನ್ನು ಸಾರಬೇಕು. ನಾವು ಖಂಡಿತವಾಗಿ ಆ ಹೋರಾಟ ಮಾಡಿಕೊಂಡು ಆಧ್ಯಾತ್ಮಿಕ ಹೋರಾಟದಲ್ಲಿ ಜಯಿಸಿ ದೇವರ ಮಕ್ಕಳಾಗಿ ನಾವು ಶುದ್ಧ ಜೀವನವನ್ನು ನಡೆಸಬೇಕು. ಇದು ದೇವರ ಇಚ್ಛೆ. ಆದ್ದರಿಂದ ಈ ತಪಸ್ಸು ಕಾಲದಲ್ಲಿ ಪ್ರತಿಯೊಬ್ಬನು ಮನ ಪರಿವರ್ತನೆಯನ್ನು ಮಾಡಿಕೊಂಡು ಹೊಸ ಜೀವನ ನಡೆಸಲು ಆ ದೇವರಲ್ಲಿ ಶಕ್ತಿಯನ್ನು ಕೊಡೆಂದು ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಈ ತಪಸ್ಸು ಕಾಲದಲ್ಲಿ ನಾವು ನಿಮ್ಮ ಶಕ್ತಿಗಾಗಿ ಪ್ರಾರ್ಥಿಸ್ತೇವೆ. ಮನುಷ್ಯ ಸ್ವಭಾವದವರು ನಾವು. ನಮ್ಮ ಜೀವನದಲ್ಲಿ ಅನೇಕ ಬಾರಿ ನಾವು ಪಾಪಗಳನ್ನು ಮಾಡುತ್ತೇವೆ.
ಒಂದರ ಮೇಲೊಂದರಂತೆ ತಪ್ಪುಗಳನ್ನು ಮಾಡುತ್ತೇವೆ. ಈ ತಪ್ಪುಗಳಿಂದಾಗಿ ನಾವು ನಿಮ್ಮಿಂದ ದೂರವಾಗುತ್ತೇವೆ. ಈ ಲೋಕದ ಕೆಟ್ಟ ಶಕ್ತಿಗಳಿಗೆ ಬಲಿಯಾಗುತ್ತೇವೆ. ದಯಾಮಯಿ ದೇವರೇ, ನಿಮ್ಮ ಏಕಮಾತ್ರ ಪುತ್ರ ಯೇಸು ಕ್ರಿಸ್ತರ ಮೂಲಕ ನೀಡಿರುವಂತಹ ಪ್ರೀತಿಯನ್ನು ನಮಗೆ ನೀಡಿರಿ. ಮನ ಪರಿವರ್ತನೆ ಮಾಡಿಕೊಂಡು ನಿಮ್ಮ ಬಳಿಗೆ ನಾವು ಬರಲು ಜೀವನ ಪರಿವರ್ತನೆಯನ್ನು ಮಾಡಿ ನಿಮ್ಮ ವಾಕ್ಯವನ್ನು ಸದಾಕಾಲ ಆಲಿಸಿಕೊಂಡು ಆ ವಾಕ್ಯವನ್ನು ಧ್ಯಾನಿಸುತ್ತಾ ಅದರ ಫಲವನ್ನು ನಮ್ಮ ಜೀವನದಲ್ಲಿ ಉಂಡು ನಾವು ಒಳ್ಳೆಯ ಜೀವನವನ್ನು ಮಾಡಿಸಿ ನಿಮ್ಮ ಮಕ್ಕಳಾಗಿ ನಾವು ಬದುಕುವಂತೆ, ಒಳ್ಳೆಯ ಜೀವನ ನಡೆಸುವಂತೆ ಆ ಶಕ್ತಿಯನ್ನು ದಯಪಾಲಿಸಿರೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್.